ಪುತ್ತೂರಿನಲ್ಲಿ ನ್ಯೂಸ್ ಪುತ್ತೂರು ಅಂತೇಳುವ ಒಂದು ಮೀಡಿಯಾ ಅಂದರೆ ವೆಬ್ ಮೀಡಿಯಾ ಅದನ್ನು ಓಪನ್ ಮಾಡಿದ್ದಾರೆ. ನನ್ನನ್ನು ಆಹ್ವಾನಿಸಿದರು, ಬಂದು ನೋಡಿದೆ. ಇಲ್ಲಿ ಭಾಳ ಖುಷಿಯಾಯಿತು. ಇಲ್ಲಿಯ ವ್ಯವಸ್ಥೆಗಳು, ಅದರ ಜೊತೆಗೆ ಅಲ್ಲಿ ಮಾಡುವಂಥ ಕೆಲಸಗಳನ್ನು, ಅಲ್ಲಿರುವಂಥ ಎಂಪ್ಲಾಯಿಗಳ ಬದ್ಧತೆ. ಆಮೇಲೆ ಇನ್ನೊಂದು ಏನಂದರೆ, ಅದರ ಸಂಚಾಲಕರು ಒಬ್ಬರು ಹೇಳಿದರು, ನಾವು ನಿಖರವಾದ ನ್ಯೂಸನ್ನು ಮಾಡ್ತೀವಿ, ಯಾವುದೇ ಉತ್ಪ್ರೇಕ್ಷಣೆ ಮಾಡದೆ, ಎಷ್ಟು ಬೇರೆ ಬೇರೆ ಥರದಲ್ಲಿ ಇದು ಮಾಡುವ ಯಾವುದನ್ನು ಮಾಡೋದಿಲ್ಲ ಅಂತ ಹೇಳಿದರು. ಈಗಿನ ಇದರಲ್ಲಿ ಅದರ ಅವಶ್ಯಕತೆ ಇದೆ. ಯಾಕೆ ಅಂದರೆ ತುಂಬ ಮೀಡಿಯಾಗಳು ಸುಮ್ಮನೆ ಇಲ್ಲದ ಇದನ್ನು ಸ್ಟೋರಿ, ಅಂದರೆ ಈಗ ನಾವು ಧಾರಾವಾಹಿ ನೋಡಿದಾಗೆ ಅದು ಹೋಗ್ತಾನೇ ಇರುತ್ತೆ ಒಂದು ಸ್ಟೋರಿ ತಗೊಂಡು. ಅದೇ ಥರ ನ್ಯೂಸ್ ಚಾನಲ್ಗಳು ಧಾರಾವಾಹಿ ಥರನೇ ಆಗ್ತಾಯಿದೆ. ಸೊ ಆದ್ದರಿಂದ ನಮಗೆ ಭಾರಿ ಸಂತೋಷ ಏನಂದರೆ, ಒಂದು ನಮ್ಮ ಊರಿನಲ್ಲಿ ಇಂಥದ್ದೊಂದು ಇದನ್ನು ಅವರ ಒಂದು ಟೀಮು ಏನು ಮಾಡಿದೆ, ಶುರು ಮಾಡಿದ್ದಾರೆ. ಅದು ತುಂಬ ಪ್ರಶಂಸನೀಯ. ಆಮೇಲೆ ಇದು ನಮ್ಮ ಇಲ್ಲಿಯ ದೇವರಾದಂಥ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಅವರಿಗಿರುತ್ತೆ. ಆಮೇಲೆ ಅವರು ಮಾಡುವಂಥ ವರ್ಕ್ಗಳನ್ನು ನೋಡಿದಾಗ ಇದು 100% ಒಳ್ಳೆಯ ಹೆಸರು ಮುಂದೆ ಬರುತ್ತೆ, ದೇವರು ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋದನ್ನು ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಹೆಮ್ಮೆ ಕೂಡ, ಪುತ್ತೂರಿನಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇ ವಿಶೇಷ. ಅದರಿಂದಾಗಿ ಅವರಿಗೆ ದೇವರು ಒಳ್ಳೇದು ಮಾಡ್ತಾರೆ. ಅವರ ಕೆಲಸಗಳಿಗೆ ಇದಾಗುತ್ತೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.